ಈ ಪ್ರದೇಶವನ್ನ ಒಮ್ಮೆ ನೋಡಿ, ಯಾವುದೋ ಮಹಾನಗರ ಪಾಲಿಕೆಯ ಪ್ರದೇಶವನ್ನ ಕಂಡ ಹಾಗೆ ಭಾಸವಾಗುತ್ತೆ. ಸ್ಥಳೀಯ ಗ್ರಾಮ ಪಂಚಾಯತ್ನಲ್ಲೂ ಕೂಡ ಇಂತಹ ಅಭಿವೃದ್ಧಿ ಕಾರ್ಯ ಮಾಡಬಹುದು ಅನ್ನುವಂಥದ್ದನ್ನ ಇಲ್ಲಿ ತೋರಿಸಿಕೊಡಲಾಗಿದೆ. ಅಷ್ಟಕ್ಕೂ ಆ ಗ್ರಾಮ ಪಂಚಾಯತ್ ಯಾವುದು? ಉತ್ತರ ಬರ್ತಾ ಇದೆ ನೋಡಿ. ಗ್ರಾಮ ಪಂಚಾಯತ್ ಮಹಾನಗರ ಪಾಲಿಕೆಗೆ ಸರಿಸಮಾನವಾಗಿ ಕೆಲಸ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಈ ಗ್ರಾಮ ಪಂಚಾಯತ್. ಹೌದು, ಉಡುಪಿ ಜಿಲ್ಲೆಯ ಕಡೆಕಾರು ಗ್ರಾಮ ಪಂಚಾಯತ್ ಕುತ್ಪಾಡಿ 11ನೇ ವಾರ್ಡ್. ಸುಸಜ್ಜಿತ ಕಾಂಕ್ರೀಟ್ ರಸ್ತೆ, ಪ್ರತಿ ಅಡ್ಡ ರಸ್ತೆಗೆ ನಾಮಫಲಕಗಳು, ಸಾರ್ವಜನಿಕ ಶುದ್ಧ ಕುಡಿಯುವ ನೀರಿನ ಟ್ಯಾಂಕ್. ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಗ್ರಾಮ ಪಂಚಾಯತ್ ಸಿಸಿ ಕ್ಯಾಮೆರಾ ಅಳವಡಿಸಿದ ಹೆಗ್ಗಳಿಕೆ ಈ ಗ್ರಾಮ ಪಂಚಾಯತ್ ಪಡೆದಿದೆ. ಕುತ್ಪಾಡಿಕಟ್ಟೆ ಗುಡ್ಡೆ ಪ್ರದೇಶದಲ್ಲಿ ಜನರ ಜನನಿಬಿಡ ಪ್ರದೇಶ. ರಾತ್ರಿ ಹಗಲೆನ್ನದೆ ಸಾವಿರಾರು ಜನರು ಈ ರಸ್ತೆಯಲ್ಲಿ ಓಡಾಟ ಮಾಡುತ್ತಾರೆ. 8 ಸಿಸಿ ಕ್ಯಾಮೆರಾ ಜೊತೆಗೆ ಸ್ಮಾರ್ಟ್ ಟಿವಿ ಅಳವಡಿಸಲಾಗಿದೆ. ಇದರ ಉದ್ಘಾಟನೆಯನ್ನ ಉಡುಪಿ ಶಾಸಕ ರಘುಪತಿ ಭಟ್ ಮಾಡಿದ್ದಾರೆ. ನಂತರ ಮಾತನಾಡಿದ ಅವರು, ಸ್ಥಳೀಯ ಗ್ರಾಮ ಪಂಚಾಯತ್ ಗ್ರಾಮದ ಜನರ ಬೇಡಿಕೆಗೆ ಅನುಗುಣವಾಗಿ ಕೆಲಸ ಮಾಡುವುದರ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ ಪ್ರಥಮ ಗ್ರಾಮ ಪಂಚಾಯತ್ ಆಗಿದೆ. ಪಂಚಾಯತ್ನ ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಅಭಿನಂದಿಸುತ್ತೇನೆ ಎಂದರು. ವಿಶೇಷವಾಗಿ ಇಡೀ ಒಂದು ಜಿಲ್ಲೆಯಲ್ಲಿ ಒಂದು ಪ್ರಥಮ ಪಂಚಾಯತ್ CCTV ಅಳವಡಿಸಿದಂಥ ಒಂದು ಪಂಚಾಯತ್. ಇವತ್ತು ಕಟ್ಟೆಗುಡ್ಡೆ ಜಂಕ್ಷನ್ಗೆ CCTVಯನ್ನು ಅಳವಡಿಸುವಂಥ ಒಂದು, ಅಂದರೆ ಮುಂದಿನ ಭದ್ರತೆಯ ದೃಷ್ಟಿಯಿಂದ CCTV ಅಳವಡಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ಪಂಚಾಯತ್ ಫಂಡ್ನಲ್ಲಿ. ಎರಡನೇದು ಒಂದು ಬಾವಿ, ಇಲ್ಲಿ ಸೇದುವ ಬಾವಿ, ಜನರಿಗೆ ನಲ್ಲಿಯ ನೀರು ಸಿಗದಿದ್ದಂಥ ಸಂದರ್ಭದಲ್ಲಿ ಸೇದುವ ಬಾವಿಗೋಸ್ಕರ ಒಂದು ಬಾವಿಯನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರೊಂದು ವಿಶೇಷ ಮುತುವರ್ಜಿಯಿಂದ ಇದು ಆಗಿದೆ. ಉಡುಪಿ ಜಿಲ್ಲೆಯ ಕುತ್ಪಾಡಿಯ ಪ್ರದೇಶವನ್ನ ಸ್ಮಾರ್ಟ್ ಗ್ರಾಮವನ್ನಾಗಿ ಮಾಡುವ ಉದ್ದೇಶದಿಂದ ಸುಸಜ್ಜಿತ ಮಕ್ಕಳ ಬಾಲವನ, 11ನೇ ವಾರ್ಡ್ನ ಎಲ್ಲ ಪ್ರದೇಶಗಳಲ್ಲಿ LED ದಾರಿದೀಪ ಅಳವಡಿಕೆ, ಸರಾಸರಿ ನೀರು ಹರಿದು ಹೋಗಲು ಚರಂಡಿ ವ್ಯವಸ್ಥೆ, ರಸ್ತೆಯ ಬದಿಯಲ್ಲಿ ಇಂಟರ್ಲಾಕ್ ಅಳವಡಿಕೆ ಗ್ರಾಮ ಪಂಚಾಯತ್ನ ಅನುದಾನದಿಂದ, ಜೊತೆಗೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಶಾಸಕರ, ಸಂಸದರ ಅನುದಾನಗಳನ್ನು ಬಳಕೆ ಮಾಡಿ ಗ್ರಾಮದ ಅಭಿವೃದ್ಧಿ ಮಾಡಲಾಗಿದೆ ಎಂದು ಗ್ರಾಮ ಪಂಚಾಯತ್ ನಿಕಟಪೂರ್ವ ಸದಸ್ಯ ರಾಘವೇಂದ್ರ ಕುತ್ಪಾಡಿ ಹೇಳಿದ್ದಾರೆ. ಈಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿರ್ಬೋದು, MLA ಇರ್ಬೋದು, ಮಿನಿಸ್ಟರ್ಗಳಿರ್ಬೋದು, ಇನ್ನು MP ಇರ್ಬೋದು, ಎಲ್ಲರ ಹತ್ರವೂ ಕಾಡಿ ಬೇಡಿ ನಾವು ಈ ವಾರ್ಡನ್ನು ಮಾದರಿ ಆಗಬೇಕು ಅಂತ ಒಂದು ಅನುದಾನಗಳನ್ನು ತರ್ತಾ ಇದ್ದೇವೆ. ನನ್ನೊಂದಿಗೆ ನಮ್ಮ ಹಿರಿಯರಾದ ಪ್ರದೀಪ್ ಚಂದ್ರ ಕುತ್ಪಾಡಿ, ನಮ್ಮ ಉಪಾಧ್ಯಕ್ಷರಾದ ಮಾಲತಿ ಶೆಟ್ಟಿ, ವೀಣಾ ಪ್ರಕಾಶ್ ಬಂಗೇರ, ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾನ್ಯ ರಘುಪತಿ ಭಟ್ರು, ಮಾನ್ಯ ಶಾಸಕರು, ಹಾಗೆ ಶೋಭಾ ಕರಂದ್ಲಾಜರು ನಮಗೆ ಸಂಪೂರ್ಣ ಸಹಕಾರ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರ ಬೇಡಿಕೆ ಇರುವುದೇ ಇದೇ ಮೂಲಭೂತ ಸೌಕರ್ಯಗಳಾದ ದಾರಿದೀಪ, ರಸ್ತೆ, ಚರಂಡಿ, ನೀರು. ಜನರಿಂದ ಆರಿಸಿ ಬಂದ ಜನಪ್ರತಿನಿಧಿಗಳು ಈ ಬೇಡಿಕೆಗಳನ್ನು ಈಡೇರಿಸಲು ಪ್ರಯತ್ನಿಸುವುದು ಮುಖ್ಯವಾಗಿರಬೇಕು. ಈ ಪ್ರದೇಶ ಮುಂದೆ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂಬುದೇ ನಮ್ಮ ಆಶಯ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.